Alright guys, so this is the continued part of the last video. So in the end, due to some technical issues, I was not able to complete this problem, so I'm taking this last third component once again. So on this, we have already solved the first thing, that is forfeiture entry, and second case it is bank account debit to share capital account to securities premium account. So bank account debit ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ನಾವು 175. ಸೊ 175 into 1000 ಅಂದರೆ 1,75,000 rupees ಆಗುತ್ತೆ. Okay, so share capital I was supposed to collect 1,50,000. So securities premium will be 25,000. So ಹೇಗೆ ಬಂದು 25,000, it is 1000 shares into extra 25 rupees collect ಮಾಡಿದ್ದೀವಿ. ನೆಕ್ಸ್ಟು share forfeiture entry shows share forfeiture account debit to capital reserve account. Same 1,20,000 ಅವಾಗಲೇ ಹೇಳಿದ್ವಿ, 80 rupees ಒಂದು ಶೇರ್ಗೆ ಅಂದರೆ 1000 ಶೇರ್ಸ್ಗೆ 80,000 rupees ಆಗುತ್ತೆ. So there is no change in that. Okay, right. So this is the one of the very important criteria ಅಂದರೆ ಪ್ಯಾಟರ್ನ್ ಪ್ರಾಬ್ಲಮ್. ಇದು ಇದೇ ಥರದ್ದು ಫಾರ್ ರೆಫರೆನ್ಸ್ ಇನ್ನೂ ಒಂದು ಮಾಡಿ ತೋರಿಸ್ತೀನಿ. ಓಕೆ, that's the thing. So here the number of shares issued is 5,000 shares and number of shares forfeited is 60% shares, and face value is 100 rupees each and 50, 30, 20, and the company has called up rupees 80 per share, and defaulted shareholders will be recent installment, and further 1,900 shares were reissued at 80, 75 and 92. So in the beginning we shall go through 8 rupees. This will be the first thing. So first one ali share capital account debit to calls in arrears account to share forfeiture account. Okay, so 5,000 shares ಅದರಲ್ಲಿ ಫಾರ್ಫಿಟ್ ಆಗಿರೋದು 60% ಅಂದರೆ 5,000 into 60% 3,000 ಶೇರ್ಸ್ ಆಗುತ್ತೆ. ಸೊ 3,000 ಇಸ್ ದ ನಂಬರ್ ಆಫ್ ಶೇರ್ಸ್ ಫಾರ್ಫಿಟೆಡ್. ಎಲ್ಲ ಕಡೆಯೂ ಸೇಮ್ ಇದೆ, ಏನು ಚೇಂಜ್ ಆಗಲ್ಲ. ಇಂಟು ಎಷ್ಟು ಕಾಲಪ್ ಆಗಿರೋದು ಅವರೇ ಕೊಟ್ಟಿದ್ದಾರೆ 80 ಕಾಲ್ಡ್ ಅಪ್. ಸೊ ಎಷ್ಟು ದುಡ್ಡು ಕಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ, ದ ಕಂಪ್ನಿ ಹ್ಯಾಸ್ ಕಾಲ್ಡ್ ಅಪ್ 80 per share, ಡಿಫಾಲ್ಟೆಡ್ ಶೇರ್ ಹೋಲ್ಡರ್ಸ್ ಫೇಲ್ಡ್ ಟು ಪೇ ದ ರೀಸೆಂಟ್ ಇನ್ಸ್ಟಾಲ್ಮೆಂಟ್. ರೀಸೆಂಟ್ ಇನ್ಸ್ಟಾಲ್ಮೆಂಟ್ ಅಂದರೆ 80 ಅಂದರೆ 50 ಆದಮೇಲೆ 30 rupees ಕಾಲ್ ಮಾಡಿರ್ತಾರೆ. 30 rupees ಕಟ್ಟಿಲ್ಲ, 30 ಕಟ್ಟಿಲ್ಲ ಆಗಿದ್ರೆ ಎಷ್ಟು ಕಟ್ಟಿರ್ತಾರೆ, 50 rupees ಕಟ್ಟಿರ್ತಾರೆ. ಸೊ 80 into 3, 3 is 24, 2, 3, 4, so 2,40,000. ಸೊ 90,000 rupees ಕಟ್ಟಿಲ್ಲ, ಎಷ್ಟು ಕಟ್ಟಿದ್ದಾರೆ, 1,50,000 rupees ಕಟ್ಟಿದ್ದಾರೆ. ಓಕೆ, ಸೊ ರೀಇಶ್ಯೂ ಆಗಬೇಕಾದ್ರೆ ಎಷ್ಟು ರೀಇಶ್ಯೂ ಆಗಿರುತ್ತೆ ಅವ್ರು ಹೇಳಿದ್ದಾರೆ. ಫರ್ದರ್ 1,900 shares ಹ್ಯಾಸ್ ಬಿನ್ ರೀಇಶ್ಯೂಡ್. ಎಷ್ಟಕ್ಕೆ ರೀಇಶ್ಯೂ ಮಾಡಿದ್ದಾರೆ, 80ಗೆ. ಸೊ ಇನಿಷಿಯಲ್ ನಾವು 80 ಇತ್ತು, ಈಗಲೂ 80 ಇದೆ. ಸೊ ದರ್ ಈಸ್ ನೋ ಲಾಸ್, ದರ್ ಈಸ್ ನೋ ಎಕ್ಸ್ಟ್ರಾ ಗೇನ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಇಟ್ ಈಸ್ 1,900 shares into 80 rupees. 1,900 shares into 80 rupees. ಎಷ್ಟಾಗುತ್ತೆ ಅದಕ್ಕೆ, it will be 1,52,000. ಓಕೆ, ಒನ್ಸ್ ಅಗೇನ್ ಇಲ್ಲೂ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಫಾರ್ಫಿಟ್ ಆಗಿದ್ದು 3,000 ಶೇರ್ಸು, ಇಶ್ಯೂ ಆಗಿರೋದು 1,900 ಶೇರ್ಸು. ಸೊ ಕೀಪ್ ಇಟ್ ಇನ್ ಮೈಂಡ್. ಸೊ ಇಲ್ಲಿ ತಿರ್ಗಾ ನಾವು ಶೇರ್ ಫಾರ್ಫಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ಒಂದೊಂದು ಶೇರ್ ಎಷ್ಟಪ್ಪ, 50 rupees ಶೇರ್ ಫಾರ್ಫಿಚರ್ಲಿರೋದು, ಲಾಸು ಇಲ್ಲ ಗೇನು ಇಲ್ಲ. ಸೊ ನೋ ವರಿ. 50 rupees ಅಂದರೆ ನಾವು ಇಶ್ಯೂ ಮಾಡಿರೋದು 1,900. ಸೊ ನಾನು ಟ್ರಾನ್ಸ್ಫರ್ ಮಾಡಬೇಕಾಗಿರೋದು 1,900 into 50 rupees ಮಾತ್ರ. ಸೊ ಇಟ್ ವಿಲ್ ಕಮ್ ಅಪ್ ಟು 95,000. Okay, next. So this center remains the same. Share capital account debit 2,40,000 to
calls in arrears account to 90,000 to share forfeiture account to 1,50,000. ಸೊ ಈಗ 75 rupees ಅಂದರೆ 5 rupees ಲಾಸ್ ಆಗ್ತಿದೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್, ಶೇರ್ ಫಾರ್ಫೀಚರ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಆವಾಗಲೇ ನಮಗೆ ಗೊತ್ತಿದೆ 1,52,000, ದಟ್ ಈಸ್ 1,900 ಶೇರ್ಸ್ ಇಂಟು 80. ವರಾಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು 1,900 ಇಂಟು ನಾವು ಕಲೆಕ್ಟ್ ಮಾಡ್ತಿರೋದು 75, ಆದರೆ ಲಾಸು 1,900 ಇಂಟು 5 rupees. ಸೊ 1,900 ಇಂಟು 75, it will come up to 1,42,500. So 1,900 into 5, 9,500. Next, share forfeiture account debit to capital reserve account. Okay, so ಈಗ once again ಇಲ್ಲಿ ನನಗೆ ಹೇಗೆ ಬಂತಿದ್ದು 3,000 into 50. ಸೊ ಫಾರ್ಫಿಟ್ ಮಾಡಿದಾಗ ಒಂದೊಂದು ಶೇರ್ಗೆ 50 rupees ಲಾಭ ಆಗಿತ್ತು, ಮೈನಸ್ ರೀಸೇಲ್ ಮಾಡಿದಾಗ 5 rupees ಲಾಸ್ ಆಯಿತು. ಸೊ ಅಲ್ಲಿಗೆ ಒಂದು ಶೇರ್ಗೆ ಲಾಭ 45. ನಾನು ಎಷ್ಟು ಶೇರ್ಸ್ ರೀಇಶ್ಯೂ ಮಾಡಿದ್ದೀನಿ? 1,900 ಇಂಟು 45 ಎಷ್ಟಾಗುತ್ತೆ? 1,900 ಇಂಟು 45, 85,500. Okay, 92. So this entry remains same. To calls in arrears account 90,000 to share forfeiture account 1,50,000 and ಈಗ 92 ಅಂದರೆ 12 ರೂಪೀಸಿಗೆ ಜಾಸ್ತಿ ಇಶ್ಯೂ ಮಾಡಿದ್ದೀವಿ. ಸೊ ಟು ಬ್ಯಾಂಕ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಸೊ ಇದು 1,52,000 ಕರೆಕ್ಟಾಗಿದೆ. ಇಲ್ಲಿ ನಾವು ಇಶ್ಯೂ ಮಾಡ್ತಿರೋದು 1,900 ಶೇರ್ಸ್ ಇಂಟು 92 ಎಷ್ಟು ಬರುತ್ತೆ? 174,800. ಓಕೆ, ಸೊ ಅಲ್ಲಿಗೆ 12 ರೂಪೀಸ್ ಜಾಸ್ತಿ. 22,800. Okay, so net of share forfeiture account debit to capital reserve account. Simple, 50 rupees ಇತ್ತು. ಸೊ 1,900 ಇಂಟು 50, 95,000 rupees ಬರುತ್ತೆ. ಯಾಕೆಂದರೆ ಎಕ್ಸ್ಟ್ರಾ ನಮ್ಗೆ ಅಮೌಂಟ್ ಏನು ಗೇನ್ ಆಗಿದೆ, ದಟ್ ಅಮೌಂಟ್ ವಿಲ್ ನಾಟ್ ಬಿ ಕ್ರೆಡಿಟೆಡ್ ಟು ಯುವರ್ ಕ್ಯಾಪಿಟಲ್ ರಿಸರ್ವ್, ಯಾಕೆಂದರೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ಗೆ ಹೋಗುತ್ತೆ. ಸೊ ದಿಸ್ ವಿಲ್ ಬಿ ದ ಸೆಕೆಂಡ್ ಪ್ಯಾಟ್ರನ್ ಅಂದರೆ ಏನು? ರೀಇಶ್ಯೂ ಪಾರಲ್ ಆಗಿರೋದನ್ನು ನಾವು ರೀಇಶ್ಯೂ ಮಾಡಿದ್ದೀವಿ. ಫಸ್ಟ್ ಪ್ಯಾಟರ್ನ್, ಸಾರಿ. ಸೊ ಈಗ ವಿ ವಿಲ್ ಬಿ ಗೋಯಿಂಗ್ ಥ್ರೂ ದ ಸೆಕೆಂಡ್ ಪ್ಯಾಟರ್ನ್. ಓಕೆ, ದಟ್ ಈಸ್ ದಿಸ್ ಒನ್. ಸೊ ಒಂದ್ಸಲಿ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಇದು ನಿಮ್ಮ ಕೆಲಸ. ಮೇಕ್ ಶೂರ್ ದಟ್ pause here and have a look with respect to all the problems which has been solved till now with regarding concept number 1. ಸೊ ಇದು ಕಾನ್ಸೆಪ್ಟ್ ನಂಬರ್ 2. ಅದನ್ನು ಕ್ಲಿಯರ್ ಕಟ್ಟಾಗಿ ಏನೋ ಡೌಟ್ಸ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ಗೆ ಪ್ರೊಸೀಡ್ ಆಗಿ. ಯಾಕೆಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಇನಿಷಿಯಲಾಗಿ ಹೇಳ್ತೀನಿ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್. ಯಾಕೆಂದರೆ ತುಂಬ ಚೆನ್ನಾಗಿ ಕನ್ಫ್ಯೂಸ್ ಮಾಡ್ಕೊತಾರೆ, ಬಟ್ it is quite simple unless otherwise if you have any doubt. Okay, so ನಿಮ್ಮ ಡೌಟ್ಸು ಬೇಗ ಕ್ಲಾರಿಫಿಕೇಷನ್ ಮಾಡಿಕೊಂಡ್ರೆ ಇಲ್ಲಿ ಒಂದೇ ಒಂದು ಸಿಂಪಲ್ ಸ್ಮಾಲ್ ಐಟಮ್ ಇದೆ ಪ್ರೀಮಿಯಮ್ಗೆ ಸಂಬಂಧಪಟ್ಟಿದ್ದು. ಅದೊಂದು ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂತ ಹೇಳಿದ್ರೆ ರೆಸ್ಟ್ ಆಲ್ ದ ಥಿಂಗ್ಸ್ ವಿಲ್ ರಿಮೇನ್ ದ ಸೇಮ್, ರೈಟ್? ಸೊ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಫಾರ್ಫಿಚರ್ ಆಫ್ ಶೇರ್ಸ್ ವರ್ಚುವಲಿ ಇಶ್ಯೂಡ್ ಅಟ್ ಪ್ರೀಮಿಯಮ್. ಸೊ ಇದಕ್ಕಿಂತ ಮುಂಚೆ ನಾವು ಮಾಡಿದ್ದು ಫಾರ್ಫಿಚರ್ ಆಫ್ ಶೇರ್ಸ್ ವೆನ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್. ಈಗ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿ ಅದನ್ನು ನಾವೇನಾದರೂ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂದರೆ ಹೌ ವಿ ಆರ್ ಸಪೋಸ್ ಟು ಪಾಸ್ ದ ಜರ್ನಲ್ ಎಂಟ್ರೀಸ್. ಸೊ ಬೇಸಿಕಲಿ ದೇರ್ ಆರ್ ಟೂ ಥಿಂಗ್ಸ್. ನಂಬರ್ 1, ಇಫ್ ದ ಪ್ರೀಮಿಯಮ್ ಇಸ್ ಕಾಲ್ಡ್ ಬೈ ದ ಕಂಪನಿ ಆ್ಯಂಡ್ ರಿಸೀವ್ಡ್,
ನಾವು ಪ್ರೀಮಿಯಮ್ ಕಾಲ್ ಮಾಡಿದ್ದೀವಿ ಮತ್ತು ಅದನ್ನು ನಾವು ರಿಸೀವ್ ಮಾಡಿದ್ದೀವಿ. ಆ ಥರ ಏನಾದರೂ ರಿಸೀವ್ ಮಾಡಿದ್ದೀವಿ ಅಂದರೆ ಪ್ರೀಮಿಯಮ್ ಅಮೌಂಟ್ ಬೈ ದ ಕಂಪನಿ ಶುಡ್ ನಾಟ್ ಬಿ ಕ್ಯಾನ್ಸಲ್ಡ್. ಏನು ಅಮೌಂಟ್ ಪ್ರೀಮಿಯಮ್ ರಿಸೀವ್ ಮಾಡಿದ್ದೀರಾ ದಟ್ ಬಿಕಮ್ಸ್ ಆ್ಯನ್ extra income for the company and it should not be cancelled. Next, if premium amount was called by the company but not received, cancel such premium. ನೀವು ಪ್ರೀಮಿಯಮ್ ಕಟ್ಟಿ ಅಂತವ್ರು ಕೇಳಿದ್ದೀರಾ ಬಟ್ ದೆ ಫೇಲ್ ಟು ಪೇ ಸಚ್ ಅಮೌಂಟ್, ಅವಾಗ ಏನು ಮಾಡಬೇಕು, ನೀವು ಆ ಪ್ರೀಮಿಯಮ್ನ ಕ್ಯಾನ್ಸಲ್ ಮಾಡಬೇಕು. ಇದಿಷ್ಟೇ ಇದರಲ್ಲಿರೋದು. ಓಕೆ, ನಿಮ್ಮ ಎಂಟೈರ್ ಕಂಪ್ನಿ ಅಕೌಂಟ್ಸಲ್ಲಿ ದಿಸ್ ಇಸ್ ದ ಟಫೆಸ್ಟ್ ಒನ್. ಓಕೆ ಸರ್, ಇಷ್ಟು ಸಿಂಪಲ್ ಆಗಿದೆ. ಎಸ್, ಯು ಮೈಟ್ ಥಿಂಕ್ ಇಟ್ ಆಸ್ ಸಿಂಪಲ್ ಬಟ್ ಆ್ಯಕ್ಚುಲಿ ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್. ಓಕೆ, ಇಲ್ಲಿ ಓದೋದಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ. ಏನು ಪ್ರೀಮಿಯಮ್ ರಿಸೀವ್ ಮಾಡಿದರೆ ಕ್ಯಾನ್ಸಲ್ ಮಾಡಬಾರ್ದು, ಪ್ರೀಮಿಯಮ್ ರಿಸೀವ್ ಮಾಡಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಬೇಕು. ಬಟ್ ವೆನ್ ಯು ಆರ್ ಇಂಪ್ಲಿಮೆಂಟಿಂಗ್ ಇನ್ ಯುವರ್ ರೆಸ್ಪೆಕ್ಟಿವ್ ಪ್ರಾಬ್ಲಮ್ ಇಟ್ ಟೇಕ್ಸ್ ಲಿಟಲ್ ಬಿಟ್ ಆಫ್ ಟೆಕ್ನಿಕಾಲಿಟೀಸ್. ಓಕೆ, ಇಂಟೆಲಿಜೆನ್ಸ್ ತೋರಿಸ್ಬೇಕಲ್ಲಿ, ಪ್ರೆಸೆನ್ಸ್ ಆಫ್ ಮೈಂಡ್ ಇಂಪಾರ್ಟೆಂಟು. ಸೊ ಇಲ್ಲಿ ನಿಮಗೆ ಟೋಟಲಾಗಿ 3 ಎಂಟ್ರೀಸ್ ಡಿಸ್ಕಸ್ ಮಾಡಿದ್ವಿ ನಾವು. ಯಾವುದ್ಯಾವುದು, ಒಂದು ಫಾರ್ ಫೀಚರ್ ಎಂಟ್ರಿ, ಇನ್ನೂ ಒಂದು ಯಾವುದು ಬ್ಯಾಂಕ್ ಎಂಟ್ರಿ, ರಿಇಶ್ಯೂ ಎಂಟ್ರಿ, ಮತ್ತು ಥರ್ಡ್ ಒಂದು ಟ್ರಾನ್ಸ್ಫರ್ ಎಂಟ್ರಿ. ಸೊ ಇಲ್ಲಿ ನಿಮಗೆ ಬ್ಯಾಂಕ್ ಎಂಟ್ರಿ ಮತ್ತು ಟ್ರಾನ್ಸ್ಫರ್ ಎಂಟ್ರಿ ಏನೂ ಚೇಂಜ್ ಆಗೋಲ್ಲ, ಓನ್ಲಿ ದಿಸ್ ಥಿಂಗ್ ವಿಲ್ ಚೇಂಜ್. ಸೊ ನೀವೇನಾದರೂ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಇಲ್ಲಿ ನೀವು ಪ್ರೀಮಿಯಮ್ನ ರಿಸೀವ್ ಮಾಡಿದ್ದೀರಾ, ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದ್ರೆ ನೋ ಚೇಂಜ್. ನೀವು ಫಸ್ಟು ಏನು ಎಂಟ್ರಿ ಪಾಸ್ ಮಾಡ್ತಾಯಿದ್ರಿ ಫಾರ್ ಫೀಚರ್ಗೆ ಅದೇ ಸೇಮ್ ಎಂಟ್ರಿ ಪಾಸ್ ಮಾಡ್ತೀರಾ. ಅಕಸ್ಮಾತ್ ಏನಾದರೂ ನೀವು ಪ್ರೀಮಿಯಮ್ನ ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮುಂಚೆ ಪಾಸ್ ಮಾಡ್ತಾಯಿದ್ರಿ, ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಇದು ಪಾಸ್ ಮಾಡ್ತಿದ್ರಿ, ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಇದು ಪಾಸ್ ಮಾಡ್ತಿದ್ರಿ. ಇದೊಂದು ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಯು ನೀಡ್ ಟು ಡೆಬಿಟ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಇದನ್ನು ಒಂದನ್ನು ಯು ಡೆಬಿಟ್ ಮಾಡಬೇಕು. ಓಕೆ, ಆ್ಯಂಡ್ ರೆಸ್ಟ್ ಆಲ್ ದ ಥಿಂಗ್ಸ್ ರಿಮೇನ್ಸ್ ದ ಸೇಮ್. ಸೊ ಒನ್ಸ್ ಅಗೇನ್ ಐ ರಿಪೀಟ್, ದೇರ್ ಇಸ್ ಓನ್ಲಿ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್. ಪ್ರೀಮಿಯಮ್ ಕಾಲ್ ಮಾಡ್ತೀರಾ, ರಿಸೀವ್ ಮಾಡಿದ್ದೀರಾ ಅಂದರೆ ಕ್ಯಾನ್ಸಲ್ ಮಾಡಬಾರ್ದು. ಪ್ರೀಮಿಯಮ್ ಕಾಲ್ ಮಾಡ್ತೀರಾ, ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡಬೇಕು. ಸೊ ಅರ್ಲಿಯರ್ ರಿಸೀವ್ ಮಾಡಿದರೆ ಮೊದಲ ಎಂಟ್ರಿ ಏನೂ ಚೇಂಜ್ ಆಗಲ್ಲ, ಇಟ್ ರಿಮೇನ್ಸ್ ದ ಸೇಮ್. ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡೋದ್ರ ಜೊತೆಗೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟು ಡೆಬಿಟ್ ಮಾಡಬೇಕು. ಆ್ಯಂಡ್ ರೆಸ್ಟ್ ಆಫ್ ದ ಎಂಟ್ರೀಸ್ ರಿಮೇನ್ಸ್ ದ ಸೇಮ್, ನೋ ಚೇಂಜ್ ಇನ್ ದಟ್. ಓಕೆ ರೈಟ್. ಸೊ ಫಸ್ಟ್ ಟು ಗೆಟ್ ಇನ್ ದ ಪ್ರಾಬ್ಲಮ್, ಆವಾಗ ನಿಮಗೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಏನು ಆ್ಯಕ್ಚುಲಾಗಿ ನಿಮಗೆ ಚೇಂಜಸ್ ಇದೆ. ಓಕೆ, right. So this will be the first 4 basic problems. ಇದರಲ್ಲಿ ಮೊದಲನೇದು, ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಇಸ್ 1000 ಶೇರ್ಸ್, ನಂಬರ್ ಆಫ್ ಶೇರ್ಸ್ ಫಾರ್ಫಿಟೆಡ್ 400 ಶೇರ್ಸ್, ಫೇಸ್ ವ್ಯಾಲ್ಯೂ 50, ಇಶ್ಯೂ ಪ್ರೈಸ್ 55. ಅಂದರೆ 50 ರೂಪಾಯಿ ಶೇರ್ನ 55 ರೂಪಾಯಿಗೆ ಇಶ್ಯೂ ಮಾಡ್ತಿದ್ದಾರೆ ಅಂದರೆ ದರ್ ಈಸ್ ಅನ್ ಪ್ರೀಮಿಯಮ್ ಆಫ್ 5 rupees. ಓಕೆ, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ 5 ಈಕ್ವಲ್ ಅಂದರೆ ಟೋಟಲಾಗಿ 11 rupees ಕಲೆಕ್ಟ್ ಮಾಡ್ತಾರೆ. 11 rupees ಅಂತ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ಶೇರ್ಸ್ ಫಾರ್ಫಿಟೆಡ್ ಸಿನ್ಸ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ವಾಸ್ ನಾಟ್ ಕಾಲ್ಡ್. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕಾಲ್ ಮಾಡಿಲ್ಲ ಅಂದರೆ ಇಂಡೈರೆಕ್ಟಾಗಿ ನಮ್ಗೆ ಅವ್ರು ಏನು ಹೇಳ್ತಾ ಇರೋದು, ದ ಶೇರ್ಸ್ ಆರ್ ಫುಲ್ಲಿ ಕಾಲ್ಡ್ ಅಪ್, 100% ಕಾಲ್ ಆಗಿದೆ ಅಂತ ಅರ್ಥ. ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟ್ 11 ರೂಪಾಯಿ ಕಲೆಕ್ಟ್ ಮಾಡಿರಲ್ಲ. ಸೊ ಇಲ್ಲಿ ಇನ್ನೂ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು, ವೆನ್ ಯು ಆರ್ ಪಾಸಿಂಗ್ ದ ಇಶ್ಯೂ ಅಂದರೆ ಫಸ್ಟ್ ಬಿಗಿನಿಂಗಲ್ಲಿ ನಾವು ನಿಮಗೆ ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನಾವು ಇಶ್ಯೂ ಎಂಟ್ರೀಸ್ ಮಾಡ್ತಾಯಿದ್ವಿ. ಅಪ್ಲಿಕೇಶನ್ ಎಂಟ್ರಿ, ಅಲಾಟ್ಮೆಂಟ್ ಎಂಟ್ರಿ, ಫಸ್ಟ್ ಕಾಲ್ ಮನಿ, ಸೆಕೆಂಡ್ ಕಾಲ್ ಮನಿ. ಅಲ್ಲಿ ವೆನ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಮ್, ಇಫ್ ನಥಿಂಗ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಯಾವ ಇನ್ಸ್ಟಾಲ್ಮೆಂಟಲ್ಲಿ ನಾವು ಪ್ರೀಮಿಯಮ್ ಕಲೆಕ್ಟ್ ಮಾಡ್ತೀವಿ, ಸಚ್ ಇನ್ಸ್ಟಾಲ್ಮೆಂಟ್ ಪ್ರೀಮಿಯಮ್ ವಿಲ್ ಬಿ ಕಲೆಕ್ಟೆಡ್ ಇನ್ ಅಲಾಟ್ಮೆಂಟ್ ಇನ್ಸ್ಟಾಲ್ಮೆಂಟ್ ಎಂಟ್ರಿ. ಕರೆಕ್ಟಾಗಿ ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ, ಕ್ವಶನ್ ಮೀನಿಂಗ್ ಸೈಲೆಂಟ್, ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ಅಲಾಟ್ಮೆಂಟ್ ಅಂದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಕಲೆಕ್ಟ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ಎಲ್ಲಿ ಕಲೆಕ್ಟ್ ಆಗುತ್ತೆ ಪ್ರೀಮಿಯಮ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಹೆನ್ಸ್ ವಿ ವಿಲ್ ಅಸ್ಯೂಮ್ ದಟ್ ಇಟ್ ಈಸ್ ಪ್ರೀಮಿಯಮ್ ಇಸ್ ಕಲೆಕ್ಟೆಡ್ ಇನ್ ಅಲಾಟ್ಮೆಂಟ್ ಎಂಟ್ರಿ. ಸೊ ಅಲಾಟ್ಮೆಂಟ್ ಅಂದರೆ 2ನೇ ಎಂಟ್ರಿ ಆಗುತ್ತೆ. ಬಟ್ ಇಲ್ಲಿ 5 ಇನ್ಸ್ಟಾಲ್ಮೆಂಟ್ಸಲ್ಲಿ 5th ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂತೇಳಿರೋದು. ಹಾಗಿದ್ರೆ ಇದರಲ್ಲಿ ಯಾವ ಕ್ಯಾಟಗರಿಗೆ ಬರುತ್ತಿದ್ದು, ಇದು ಬರುವಂಥದ್ದು ಈ ಕ್ಯಾಟಗರಿಗೆ. ಯಾವುದು, ಪ್ರೀಮಿಯಮ್ ಅಮೌಂಟ್ ರಿಸೀವ್ಡ್ ಬೈ ದ ಕಂಪನಿ ಹೆನ್ಸ್ ಶುಡ್ ನಾಟ್ ಬಿ ಕ್ಯಾನ್ಸಲ್ಡ್. ಯಾಕೆಂದರೆ ಸೆಕೆಂಡ್ ಇದರಲ್ಲೇ ನಾವು ರಿಸೀವ್ ಮಾಡಿದ್ದೀವಲ್ವ, ಹೆನ್ಸ್ ಇಟ್ ಶುಡ್ ನಾಟ್ ಬಿ ಕ್ಯಾನ್ಸಲ್ಡ್. ಹಾಗಿದ್ರೆ ಜರ್ನಲ್ ಎಂಟ್ರಿ ಏನು, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಟು ಶೇರ್ ಫಾರ್ಫಿಚರ್ ಅಕೌಂಟ್. ಓಕೆ, ಸೊ ಶೇರ್ ಕ್ಯಾಪಿಟಲ್ ಎಷ್ಟು ಶೇರ್ಸ್ ಕ್ಯಾನ್ಸಲ್ ಆಗ್ತಿರೋದು, ಇಲ್ಲೇ ಇದೆ 400 ಶೇರ್ಸ್, ಇಲ್ಲೂ 400, ಇಲ್ಲೂ 400 ಇಂಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಈಗ ತುಂಬ ಇಂಪಾರ್ಟೆಂಟು,
ಈಗ ನೋಡ್ಕೊಳ್ಳಿ 55 ರುಪೀಸ್ ಇದೆ. ಈ 55 ರುಪೀಸಲ್ಲಿ ನಮಗೆ ಟೋಟಲ್ ಕಾಲ್ ಮಾಡಿರೋದ್ರಲ್ಲಿ ನಮಗೆ 5 ರೂಪಾಯಿ ಯಾವುದ್ರದ್ದು ಪ್ರೀಮಿಯಮ್ದು, ಇನ್ನು ಮಿಕ್ಕಿರೋ 50 ರೂಪಾಯಿ ಶೇರ್ ಕ್ಯಾಪಿಟಲ್ದು. ಹಾಗಿದ್ರೆ ಶೇರ್ ಕ್ಯಾಪಿಟಲ್ ಎಷ್ಟು ಡೆಬಿಟ್ ಆಗಬೇಕು? 50 ರುಪೀಸ್ ಮಾತ್ರ. ಈ 5 ರುಪೀಸ್ ನಾವು ಕಾಲ್ ಮಾಡಿ ರಿಸೀವ್ ಮಾಡಿದ್ವಿ, ಅದಕ್ಕೆ ಕ್ಯಾನ್ಸಲ್ ಮಾಡಲ್ಲ. ಸರ್ ಅಕಸ್ಮಾತ್ ಏನಾದರೂ ರಿಸೀವ್ ಮಾಡಿರಲಿಲ್ಲ ಅಂದರೆ ಈ 5 ರುಪೀಸ್ನ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ ಅಂತ ಬರೀತಾ ಇದ್ವಿ. ಸೊ ಅಲ್ಲಿ ರಿಸೀವ್ ಮಾಡಿರೋದ್ರಿಂದ ನೋ ಚೇಂಜ್ ಇನ್ ದಟ್. ಸೊ ಅಲ್ಲಿಗೆ ಇಲ್ಲಿ 50 ರುಪೀಸ್ ಬರುತ್ತೆ. ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಎಷ್ಟು? ಇಟ್ ಈಸ್ ಫಸ್ಟು ಟೋಟಲಾಗಿ ನಮಗೆ ಅವರು 4 ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿದಾರಲ್ವ, 4 ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿದ್ದಾರೆ ಅಂದರೆ 11 × 4 44 ರುಪೀಸ್ ಕಟ್ಟಿರ್ತಾರೆ. ಓಕೆ, 44 ರುಪೀಸ್ ಕಟ್ಟಿರೋದ್ರಲ್ಲಿ ಎಷ್ಟಾಯಿತು? ಇಟ್ ವಿಲ್ ಬಿ ಈ 44 ರುಪೀಸಲ್ಲಿ 5 ರೂಪಾಯಿ ಪ್ರೀಮಿಯಮ್ ಇದೆ, ಅಲ್ಲಿಗೆ 39 ರುಪೀಸ್ ಕಟ್ಟಿರ್ತಾರೆ. ಕಾಲ್ಸ್ ಇನ್ ಪೇಮೆಂಟ್ ಶೇರ್ ಫಾರ್ ಫ್ಯೂಚರ್ 39. ಇನ್ನು ಮಿಕ್ಕಿರೋ 11 ರೂಪಾಯಿ ಕಾಲ್ಸ್ ಇನ್ ಅರಿಯರ್ಸ್. ಓಕೆ, 400 × 50 is 20,000 and 400 × 11 4,400 and 400 × 39 15,600. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 55 ರುಪೀಸಲ್ಲಿ 5 ರುಪೀಸ್ ಪ್ರೀಮಿಯಮ್ ಇರುತ್ತೆ, ಅದನ್ನು ನಾವು ರಿಸೀವ್ ಮಾಡಿದ್ವಿ, ಅದಕ್ಕೆ ಕ್ಯಾನ್ಸಲ್ ಮಾಡಲ್ಲ. 50 ರುಪೀಸು ಇನ್ನು ಮಿಕ್ಕಿರೋದು ಮಾತ್ರ ಕ್ಯಾನ್ಸಲ್ ಮಾಡ್ತೀವಿ. ನಾವು 11 ರೂಪಾಯಿ ಕಾಲ್ಸ್ ಇನ್ ಅರಿಯರ್ಸ್ ರಿಸೀವ್ ಮಾಡಿಲ್ಲ, ಅದು ಡೈರೆಕ್ಟಾಗಿ ಬರುತ್ತೆ. ಸರ್ 39 ರುಪೀಸ್ ಹೆಂಗೆ ಬಂತು? ಆ್ಯಕ್ಚುಲಾಗಿ ನಾವು ರಿಸೀವ್ ಮಾಡಿರೋದು 4 ಇನ್ಸ್ಟಾಲ್ಮೆಂಟಲ್ಲಿ 44 ರೂಪಾಯಿ ರಿಸೀವ್ ಮಾಡಿದ್ದೀವಿ. 39 ಹೆಂಗೆ ಬರುತ್ತೆ? 44 ರುಪೀಸಲ್ಲಿ 5 ರುಪೀಸ್ ಪ್ರೀಮಿಯಮ್ ಅಮೌಂಟು ರಿಸೀವ್ ಮಾಡಿದ್ದೀವಲ್ವ, ಅದನ್ನು ನಾವು ತೆಗೆದಾಕಿ ಇನ್ನು ಮಿಕ್ಕಿರೋ 39 ರುಪೀಸ್ ಮಾತ್ರ ಬರೀಬೇಕು. ಅಲ್ಲಿಗೆ 39 + 11 50. ಓಕೆ, ಎಸ್, ಇದು ವೆರಿ ಇಂಪಾರ್ಟೆಂಟ್ ಥಿಂಗ್. ಎಸ್, ಮೈನರ್ ಚೇಂಜಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ಎಸ್ಪೆಷಲಿ ಪ್ರೀಮಿಯಮ್ ಕಾನ್ಸೆಪ್ಟ್. ನೆಕ್ಸ್ಟ್, ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ 450 ಶೇರ್ಸ್, ನಂಬರ್ ಆಫ್ ಶೇರ್ಸ್ ಫಾರ್ಫಿಟೆಡ್ ಟು 20%. 20% ಅಂದರೆ 90 ಶೇರ್ಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 each, ಇಶ್ಯೂ ಪ್ರೈಸ್ 12 each, ಅಂದರೆ ಪ್ರೀಮಿಯಮ್ ಎಷ್ಟಾಯಿತು? 2 ರುಪೀಸ್. 5 + 2 + 3 + 2, ಸೊ 12 ಆಯಿತು. ಡಿಫಾಲ್ಟ್ ಶೇರ್ ಹೋಲ್ಡರ್ಸ್ ಫೇಲ್ ಟು ಪೇ ಲಾಸ್ಟ್ 2 ಇನ್ಸ್ಟಾಲ್ಮೆಂಟ್ಸ್, ಅಂದರೆ ಈ 5 ರೂಪಾಯಿ ಕಟ್ಟಿಲ್ಲ, ಅಂದರೆ ಫುಲ್ಲಿ ಕಾಲ್ಡ್ ಅಪ್. ಲಾಸ್ಟ್ 2 ಇನ್ಸ್ಟಾಲ್ಮೆಂಟ್ಸ್ ಅಂದರೆ ಫುಲ್ಲಿ ಕಾಲ್ಡ್ ಅಪ್. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್. ಓಕೆ, ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟು ಶೇರ್ಸ್ ಅಪ್ಪ? 90 ಶೇರ್ಸ್, 90 ಶೇರ್ಸ್, 90 ಶೇರ್ಸ್. ಸಿಂಪಲ್. ಇಂಟು ಫೇಸ್ ವ್ಯಾಲ್ಯೂ ಎಷ್ಟು? ಒನ್ಸ್ ಅಗೇನ್ 12 ರುಪೀಸ್. 12 ರುಪೀಸಲ್ಲಿ 2 ರುಪೀಸ್ ಪ್ರೀಮಿಯಮ್ ಇದೆ. ಸೊ ಕ್ವಶನ್ ನಂಬರ್ 70 ಇಲ್ಲೂ ಪ್ರೀಮಿಯಮ್ ಯಾವ ಸ್ಟೇಜಲ್ಲಿ ಕಲೆಕ್ಟ್ ಮಾಡ್ತಾರೆ ಅಂತ ಏನೂ ಹೇಳಿಲ್ಲ. ಹೆನ್ಸ್ ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಅಲಾಟ್ಮೆಂಟ್ ಸ್ಟೇಜ್. ಸೊ ಲಾಸ್ಟ್ 2 ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿಲ್ಲ ಅಂತ ಹೇಳಿದರೆ, ಹಾಗಿದ್ರೆ ಫಸ್ಟ್ 2 ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿರ್ತಾರೆ, ಇಲ್ಲಿ ಪ್ರೀಮಿಯಮ್ ಕಲೆಕ್ಟ್ ಆಗುತ್ತೆ. ಹೆನ್ಸ್ ಇಟ್ ಈಸ್ ರಿಸೀವ್ಡ್, ಹೆನ್ಸ್ ಇಟ್ ಈಸ್ ನಾಟ್ ಕ್ಯಾನ್ಸಲ್. ಅದಕ್ಕೆ ಈ ಎಂಟ್ರಿ ಬರ್ತಿರೋದು. ಓಕೆ, ಹಾಗಿದ್ರೆ 12 ರುಪೀಸಲ್ಲಿ 2 ರುಪೀಸ್ ಪ್ರೀಮಿಯಮ್ ತೆಗೆದು ಹಾಕಿದ್ರೆ 10 ರುಪೀಸ್, 900. ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟಪ್ಪ ಕಟ್ಟಿಲ್ಲ? 3 + 2 5. ಹಾಗಿದ್ರೆ ಮಿಕ್ಕಿರೋ ಅಮೌಂಟ್ ಎಷ್ಟು ಕಟ್ಟಿರ್ತಾರೆ? 5. ಸರ್ ಕಟ್ಟಿರೋದು 5 + 2 7 ಅಲ್ವಾ? ಈ 7 ರುಪೀಸಲ್ಲಿ 2 ರುಪೀಸ್ ಪ್ರೀಮಿಯಮ್ ಇರುತ್ತೆ. 7 - 2 ಇಟ್ ವಿಲ್ ಕಮ್ ಅಪ್ ಟು 5. ಸೊ 90 × 5 ಇಟ್ ವಿಲ್ ಬಿ 450. 90 × 5 ಇಟ್ ವಿಲ್ ಬಿ 450. ಓಕೆ, ಎಸ್. ನೆಕ್ಸ್ಟ್, consider problem number 1 and assume premium is collected in last installment. Okay, so if premium is collected in last installment ಅಂದರೆ ಇವರು ಲಾಸ್ಟ್ ಇನ್ಸ್ಟಾಲ್ಮೆಂಟೇ ಕಟ್ಟಿಲ್ಲ, ಆವಾಗ ಏನಾಗುತ್ತೆ? ನಾವು ಏನು ಮಾಡಬೇಕು? ಪ್ರೀಮಿಯಮ್ನು ಕ್ಯಾನ್ಸಲ್ ಮಾಡಬೇಕು. ಆವಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ? ಸೆಕ್ಯೂರಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್. ಸೊ ಫಸ್ಟು ಎಷ್ಟು ಶೇರ್ಸ್ ಕ್ಯಾನ್ಸಲ್ ಆಗ್ತಿದೆ? 400. ಓಕೆ, ಇಂಟು ಶೇರು ಪ್ರೈಸು 50 ರೂಪಾಯಿ ಶೇರ್ ಕ್ಯಾಪಿಟಲ್ದು, 5 ರೂಪಾಯಿ ಪ್ರೀಮಿಯಮ್ದು. ಕರೆಕ್ಟಾ? ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟು ಕಟ್ಟಿಲ್ಲ? 11 ರುಪೀಸ್.
ಹಾಗಿದ್ರೆ ಎಷ್ಟು ಕಟ್ಟಿದ್ದಾರೆ? 4 ಇನ್ಸ್ಟಾಲ್ಮೆಂಟ್ಸು 44 rupees. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ, ಕ್ಯಾಲ್ಕುಲೇಟ್ ಮಾಡಿ. 400 into 50, 20,000. So 2,000, 4,400 and 400 into 44, 17,600. ಪರ್ಫೆಕ್ಟ್. ಈಗ ಕರೆಕ್ಟಾಗಿದೆ. ಇದನ್ನು ಕರೆಕ್ಟಾಗಿ ನೀವು ಕಂಪೇರ್ ಮಾಡ್ಕೊಳ್ಳಿ. ಯು ವಿಲ್ ಈಸಿಲಿ ಗೆಟ್ ಇಟ್. ಓಕೆ. ಪ್ರೀಮಿಯಮ್ ಕಲೆಕ್ಟ್ ಮಾಡಿಲ್ಲ ಅಂದರೆ ಯಾವ ಥರ ಎಂಟ್ರಿ ಪಾಸ್ ಮಾಡ್ತೀವಿ, ಪ್ರೀಮಿಯಮ್ ಕಲೆಕ್ಟ್ ಮಾಡಿದರೆ ಎಂಟ್ರಿ ಹೆಂಗೆ ಪಾಸ್ ಮಾಡ್ತೀವಿ, ಎರಡೂ ಪಕ್ಕನೇ ಕರೆಕ್ಟಾಗಿದೆ. ನೆಕ್ಸ್ಟ್, ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ is 100 shares, forfeited 30 shares, face value 20, IP 24, ಅಂದರೆ ಪ್ರೀಮಿಯಮ್ 4, 8862. 3 ಇನ್ಸ್ಟಾಲ್ಮೆಂಟ್ಸ್ ಕಾಲ್ಡ್ ಅಪ್, ಅಂದರೆ ಲಾಸ್ಟು ಇದು ಕಾಲ್ ಮಾಡಿಲ್ಲ, 3 ಇನ್ಸ್ಟಾಲ್ಮೆಂಟ್ ಪಾರ್ಟ್ಲಿ ಕಾಲ್ಡ್ ಅಪ್ ಇದು. ಸೊ ಥರ್ಡ್ ಇನ್ಸ್ಟಾಲ್ಮೆಂಟ್ ವಾಸ್ ನಾಟ್ ಪೇಡ್ ಆ್ಯಂಡ್ ಪ್ರೀಮಿಯಮ್ ಇಸ್ ಕಲೆಕ್ಟೆಡ್ ಇನ್ ಥರ್ಡ್ ಇನ್ಸ್ಟಾಲ್ಮೆಂಟ್. ಅಂದರೆ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಪ್ರೀಮಿಯಮ್ ಕಲೆಕ್ಟ್ ಮಾಡ್ತಾರೆ, ಥರ್ಡ್ ಇನ್ಸ್ಟಾಲ್ಮೆಂಟು ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ದಟ್ ಮೀನ್ಸ್ ವಿ ಹ್ಯಾವ್ ನಾಟ್ ರಿಸೀವ್ಡ್ ದ ಪ್ರೀಮಿಯಮ್, ಹೆನ್ಸ್ ಇಟ್ ಶುಡ್ ಬಿ ಕ್ಯಾನ್ಸಲ್ಡ್. ಸೊ ಜನರಲ್ ಎಂಟ್ರಿ ವಿಲ್ ಬಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, securities premium account debit to calls in arrears account to share forfeiture account. Yes, ಎಷ್ಟು ಶೇರ್ಸ್ ಕ್ಯಾನ್ಸಲ್ ಆಗ್ತಿರೋದು? 30. ಓಕೆ. ನೆಕ್ಸ್ಟು ಕಾಲ್ಡ್ ಅಪ್ ಎಷ್ಟು? 3 ಇನ್ಸ್ಟಾಲ್ಮೆಂಟ್ಸ್ ಕಾಲ್ಡ್ ಅಪ್ಪು 886, 8, 8, 16, 16, 22. ಈ 22 rupeesಲ್ಲಿ 4 rupees ಪ್ರೀಮಿಯಮ್ ಇದೆ. ಅಲ್ಲಿಗೆ ಶೇರ್ ಕ್ಯಾಪಿಟಲ್ 18, ಇದು 4. ಯಾಕೆಂದರೆ ಅವ್ರು ಹೇಳಿದರು ಪ್ರೀಮಿಯಮ್ಸ್ ಕಲೆಕ್ಟೆಡ್ ಇನ್ ಥರ್ಡ್ ಅಂತ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. 8 + 8 16, 16 + 6 22 ಅಲ್ವಾ? 22 ಅಂತ ಹೇಳಿದ್ರೆ ಅಲ್ಲಿಗೆ 4 rupees ನಾವು ಪ್ರೀಮಿಯಮ್ ಅಂತ ತೊಗೊಂಡ್ರೆ ಇನ್ನು 18 rupees ಶೇರ್ ಕ್ಯಾಪಿಟಲ್ ಆಗಿರುತ್ತೆ. ಓಕೆ. ಅದರಲ್ಲಿ ರಿಸೀವ್ ಮಾಡಿಲ್ದಿರೋದೆಷ್ಟು? 6. ಹಾಗೆ ರಿಸೀವ್ ಎಷ್ಟು ಮಾಡಿರ್ತೀವಿ? 16. 2 ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡಿರ್ತೀವಿ. ಸೊ ಅಲ್ಲಿಗೆ ಕ್ಯಾಲ್ಕುಲೇಷನು 30 into 18, 540 and 120, 180 and 480 30 into 16, yes 480. ಸಿಂಪಲ್. ಓಕೆ. ಎಸ್, ಇದನ್ನು ಸ್ವಲ್ಪ ನೀಟಾಗಿ ನೀವು ಒಬ್ಸರ್ವ್ ಮಾಡಬೇಕು. ಓಕೆ. ಎಸ್, ಈಗ ಲೆಟ್ ಅಸ್ ಗೋ ಟು ದ ಫುಲ್ ಫ್ಲೆಡ್ಜ್ಡ್ ಪ್ರಾಬ್ಲಮ್. ಇದು ನಾವು ಮಾಡ್ತಿದ್ವಲ್ಲ, ಯಾವುದು 3 types of problem. First videoದಲ್ಲಿ the same 3 types of problems will be discussed here, right? ಏನು ಕೊಟ್ಟಿರಪ್ಪ? Arizona Limited issued 1 lakh shares having face value of 100 each at a premium of 120%. ಅಂದರೆ 120 rupees ಇಶ್ಯೂ ಪ್ರೈಸ್ ಇರುತ್ತೆ, ಪ್ರೀಮಿಯಮ್ 20 rupees ಇರುತ್ತೆ. ಬೀಯಿಂಗ್ ಕಲೆಕ್ಟೆಡ್ ಇನ್ 6 equal ಇನ್ಸ್ಟಾಲ್ಮೆಂಟ್. ಸೊ 120 ಡಿವೈಡೆಡ್ ಬೈ 6 ಅಂದರೆ ಇಟ್ ವಿಲ್ ಬಿ 20 ಇರುತ್ತೆ ಅಂತ ಅನಿಸುತ್ತೆ. ಓಕೆ, ರೈಟ್. ಸೊ 6 ಆಲ್ ದ ಇನ್ಸ್ಟಾಲ್ಮೆಂಟ್ಸ್ ವರ್ ಫುಲ್ಲಿ ಕಾಲ್ಡ್ ಅಪ್ ಆಗುತ್ತೆ. ಸೊ ಅಲ್ಲಿಗೆ ಏನೂ ತೊಂದರೆ ಇಲ್ಲ. ನೀವು ಪಾರ್ಟ್ಲಿ ಅದೆಲ್ಲ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. 5% ಆಫ್ ದ ಶೇರ್ ಹೋಲ್ಡರ್ಸ್ ಫೇಲ್ ಟು ಪೇ ದ ಲಾಸ್ಟ್ 2 ಇನ್ಸ್ಟಾಲ್ಮೆಂಟ್ಸ್. 5% ಅಂದರೆ 5,000. ಓಕೆ, ರೈಟ್. ಲಾಸ್ಟ್ 2 ಇನ್ಸ್ಟಾಲ್ಮೆಂಟ್, ಹೆನ್ಸ್ ದೋಸ್ ಶೇರ್ಸ್ ವರ್ ಫಾರ್ಫಿಟೆಡ್. ಔಟ್ ಆಫ್ ದಟ್ ಲಾಸ್ಟ್ 2 ಇನ್ಸ್ಟಾಲ್ಮೆಂಟ್ಸ್ ಮಾತ್ರ ಇದು ಮಾಡಿಲ್ಲ. ಔಟ್ ಆಫ್ ದಟ್ 1200 ಶೇರ್ಸ್ ವರ್ ರೀಇಶ್ಯೂಡ್ ಅಟ್ 195 ಒನ್ ಟೈಮ್. ಸೊ ಇನ್ ದಿಸ್ ಪ್ರಾಬ್ಲಮ್ ನಿಮಗೆ ಪ್ರೀಮಿಯಮ್ ಯಾವ ಸ್ಟೇಜಲ್ಲಿ ಕಲೆಕ್ಟ್ ಆಗುತ್ತೆ ಅಂತೇನೂ ಹೇಳಿಲ್ಲ. ಹೆನ್ಸ್ ವಿ ವಿಲ್ ಅಸ್ಯೂಮ್ ದಟ್ ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ಅಲಾಟ್ಮೆಂಟ್ ಸ್ಟೇಜ್. ಸೊ ಅಲಾಟ್ಮೆಂಟ್ ಅಂದರೆ 2ನೇ ಸ್ಟೇಜು. ಇಲ್ಲಿ ಕೊಟ್ಟಿರೋ ಪ್ರಕಾರ 6 ಇನ್ಸ್ಟಾಲ್ಮೆಂಟ್ಸಲ್ಲಿ ಲಾಸ್ಟ್ 2 ಇನ್ಸ್ಟಾಲ್ಮೆಂಟ್ಸ್ ಮಾತ್ರ ಪೇಮೆಂಟ್ ಮಾಡಿಲ್ಲ. ಫಸ್ಟ್ 4 ಇನ್ಸ್ಟಾಲ್ಮೆಂಟ್ಸ್ ಪೇಮೆಂಟ್ ಮಾಡಿದ್ದಾರೆ ಅಂದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಟೋಮೆಟಿಕಲಿ ಪೇಮೆಂಟ್ ಆಗೇ ಆಗಿರುತ್ತೆ. ಹೆನ್ಸ್
it is already paid, hence premium received will not be cancelled. So journal entry start ಮಾಡೋದಾ. So it will be share capital account debit to calls in arrears account to share forfeiture account. shares ಅಪ್ಪ 1 lakh into 5%, 5000 shares into 5000 into 5000. What is the call value? ಸೊ ಆ್ಯಕ್ಚುಲಾಗಿ 120 120 ಕಾಲ್ ಮಾಡಿದ್ದೀವಿ ನಾವು, ಆದರೆ ಅದರಲ್ಲಿ 20 ರೂಪೀಸ್ ಪ್ರೀಮಿಯಮ್ ರಿಸೀವ್ ಆಗಿರೋದು ನಾವು ಕ್ಯಾನ್ಸಲ್ ಮಾಡಲ್ಲ. ಸೊ 100 ರೂಪೀಸ್ ಮಾತ್ರ ತೊಗೊತೀವಿ. ಸೊ 5 lakh. ಓಕೆ, ಸೊ ಕಾಲ್ಸ್ ಇನ್ ಅರಿಯರ್ಸು ಎಷ್ಟು ಕಟ್ಟಿಲ್ಲ, ಲಾಸ್ಟ್ ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿಲ್ವಂತೆ. ಒಂದೊಂದು ಇನ್ಸ್ಟಾಲ್ಮೆಂಟ್ ಬೆಲೆ 20 ರೂಪೀಸ್ ಆಗಿದ್ದರಿಂದ 40 ರೂಪೀಸ್ ಕಟ್ಟಿಲ್ಲ. ಸೊ 5 4 2 lakh ರೂಪೀಸ್ ಕಟ್ಟಿಲ್ಲ. ಎಷ್ಟು ಕಟ್ಟಿದ್ದಾರೆ ಹಂಗಿದ್ರೆ 60. ಸರ್ 4 ಇನ್ಸ್ಟಾಲ್ಮೆಂಟ್ಸ್ ಅಂದರೆ 20 into 4 80 ಬರುತ್ತಲ್ಲ, ಅದರಲ್ಲಿ 20 ರೂಪೀಸ್ ಪ್ರೀಮಿಯಮ್ ಇದೆ ರಿಸೀವ್ ಆಗಿರೋದ್ರಿಂದ ಕ್ಯಾನ್ಸಲ್ ಮಾಡಲ್ಲ, 60 ಮಾತ್ರ ತೊಗೊತೀವಿ. ಸೊ 3 lakh. ಪರ್ಫೆಕ್ಟ್. ನೆಕ್ಸ್ಟ್ ಈಸ್ ಇಶ್ಯೂ. 100 ರೂಪೀಸಿಗೆ ರೀ ಇಶ್ಯೂ ಆಗ್ತಿದೆ. ಸೊ ನೀಡ್ ನಾಟ್ ವರಿ, 100 ರೀ ಇಶ್ಯೂ ಆಗ್ತಿದೆ ಅಂತ ಹೇಳಿದ್ರೆ ಲಾಸು ಇಲ್ಲ, ಗೇನೂ ಇಲ್ಲ. ಸರ್ ಹಳೇದು 120 ಇಶ್ಯೂ ಮಾಡಿದ್ವಲ್ಲ, ನಾವು ಯಾವತ್ತೂ ನಾವು ಕಂಪೇರ್ ಮಾಡಬೇಕಾಗಿರೋದು ಫೇಸ್ ವ್ಯಾಲ್ಯೂ ಅಮೌಂಟ್ಗೆ, ನಾಟ್ ಪ್ರೀಮಿಯಮ್ ಅಮೌಂಟ್ಗಲ್ಲ. ಸೊ 100ಗೆ ಇಶ್ಯೂ ಆಗ್ತಿದೆ, ನೋ ಚೇಂಜ್ ಟು ಶೇರ್ ಕ್ಯಾಪಿಟಲ್. ಸೊ ಬಟ್ ನಾವು ಕೈಯಲ್ಲಿ ರೀ ಇಶ್ಯೂ ಆಗ್ತಿರೋದು 1200 ಶೇರ್ಸು, 5000 ಅಲ್ಲ. ಸೊ ಅಲ್ಲಿಗೆ 1200 ಶೇರ್ಸ್ ಇಂಟು ಎಷ್ಟಕ್ಕೆ 100. ಸೊ ಇಟ್ ವಿಲ್ ಬಿ 1,20,000. 1,20,000. ನೆಕ್ಸ್ಟು ಶೇರ್ ಫಾರ್ ಫ್ಯೂಚರ್ಗೆ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಎಷ್ಟಪ್ಪ ಇರುತ್ತೆ ಇಲ್ಲಿ? ನಾವು ಪಾರ್ಟ್ಲಿ ಶೇರ್ಸ್ ಇಶ್ಯೂ ಮಾಡ್ತಾಯಿದ್ದೀವಿ, ಫುಲ್ ಶೇರ್ಸ್ ಇಶ್ಯೂ ಮಾಡ್ತಿಲ್ಲ. 1200 ಮಾತ್ರ. 1200 ಇಂಟು ಲಾಸ್ ಏನೂ ಆಗಿಲ್ಲ, ಒಂದೊಂದು ಶೇರ್ಗೆ 60 ರೂಪಾಯಿ ಲಾಭ ಆಗಿದೆ, 60 ರೂಪೀಸ್ ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟು? 72,000. ಎಸ್, 72,000 would be reissue. Next, share capital account debit 5 lakh to calls in arrears account 2 lakh to share forfeiture account 3 lakh. ಸೊ ಈಗ 95 ಅಂದರೆ 100 ರೂಪಾಯಿಗೆ ಒರಿಜಿನಲಾಗಿ ಇಶ್ಯೂ ಮಾಡಬೇಕಾಗಿರೋ ಪ್ರೈಸ್ನ 95 ಅಂದರೆ 5 ರೂಪೀಸ್ ಲಾಸ್ ಆಯಿತು. ಲಾಸ್ ಆದರೆ ಯಾವ ಅಕೌಂಟ್ ಬರುತ್ತೆ? ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಬರುತ್ತೆ. ಯಾವುದಪ್ಪ ಇದು? ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ 1200 ಶೇರ್ಸ್ ಇಂಟು 95 ಆ್ಯಂಡ್ ಲಾಸು 1200 ಇಂಟು 5. ಇದಾವಾಗಲೇ ನಮಗೆ ಗೊತ್ತು, 1,20,000. 1200 into 95, 1,14,000. ಇದು 6,000, 1,20,000. ಸೊ ನೆಕ್ಸ್ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ 1,200 ಶೇರ್ಸ್ ವರ್ತ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಇನಿಷಿಯಲಿ ನನಗೆ ಹೆಂಗೆ ಬಂತಿದ್ದು 3 lakh, ಇಟ್ ಈಸ್ 5,000 into 60. when I forfeited the shares, I earned per share profit of 60, but when I reissued there is a loss of 5 rupees, hence the net profit is 55 rupees transfer ಮಾಡ್ತೀವಿ. 66,000 rupees ಹೋಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಎಸ್, ಸೇಮ್ ಎಂಟ್ರಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 5 lakh to calls in arrears account 2 lakh to share forfeiture account 3 lakh. ಈಗ 100 ರೂಪೀಸ್ದು 110 ಅಂದರೆ ಇಲ್ಲಿ ಯಾವ್ದಾರ ಇವಾಗುತ್ತೆ? ಸೆಕ್ಯೂರಿಟೀಸ್ ಪ್ರೀಮಿಯಮ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಷ್ಟು? ಇಟ್ ವಿಲ್ ಬಿ 1,200 shares into
110. ಸೊ 1,32,000 ರೂಪೀಸ್ ಆಗುತ್ತೆ. ಶೇರ್ ಕ್ಯಾಪಿಟಲ್ 1,20,000 ಆವಾಗಲೇ ಬರೆದಿದ್ದೀವಿ. ಮತ್ತು ಎಕ್ಸ್ಟ್ರಾ ಒಂದೊಂದು ಶೇರ್ಗೆ 10 ರೂಪಾಯಿ ಅಂದರೆ 1,200ಗೆ 12,000 ರೂಪೀಸ್. ಇಟ್ ಇಸ್ 1,200 ಇಂಟು 10. ಕರೆಕ್ಟಾ? ಸೊ ಅಲ್ಲಿಗೆ ಶೇರ್ ಫಾರ್ ಫ್ಯೂಚರ್ಗೆ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ? ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇಟ್ ಈಸ್ ದ ಅಮೌಂಟ್. ಇಟ್ ಈಸ್ ಒಂದೊಂದು ಶೇರ್ಗೆ ನಾವು ಇಲ್ಲಿ 60 ರೂಪೀಸ್ ಲಾಭ ಮಾಡಿದ್ವಿ. ಸೊ ಅದೇ ಬರುತ್ತಿಲ್ಲ. ಇಟ್ ವಿಲ್ ಬಿ 72,000 ಆ್ಯಂಡ್ 72,000. ಹಾಗೆ 1,200 ಶೇರ್ಸ್ದು 1,200 ಇಂಟು 60. ಎಕ್ಸ್ಟ್ರಾ ದುಡ್ಡು ಕೊಟ್ಟಿರೋದು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಹೋಗುತ್ತೆ, ನಾಟ್ ಫಾರ್ ಶೇರ್ ಫಾರ್ ಫ್ಯೂಚರ್. ಓಕೆ, ದಿಸ್ ಇಸ್ ದ ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್. Right, next one, sixth one. So this will be the premium ಗೆ ಸಂಬಂಧಪಟ್ಟಾಗೆ ಲಾಸ್ಟ್ ಪ್ರಾಬ್ಲಮ್ ಇದು. Henrique and Sons Private Limited issued 25,000 shares having face value of rupees 30 each at 30% premium. So 30 each at 30% ಅಂದರೆ 39 rupees ಆಗ ಟೋಟಲ್. being collected as under ಹೇಗೆ 10, 5, 5, 12, 7 ಟೋಟಲ್ ಆಗಿ 5 ಇನ್ಸ್ಟಾಲ್ಮೆಂಟ್ಸು. 4 ಇನ್ಸ್ಟಾಲ್ಮೆಂಟ್ಸ್ ಕಾಲ್ಡ್ ಅಪ್, 4 ಅಂದರೆ ಪಾರ್ಟ್ಲಿ ಕಾಲ್ಡ್ ಅಪ್. 4 ಇನ್ಸ್ಟಾಲ್ಮೆಂಟ್ಸ್ ಮಾತ್ರ ಕಾಲ್ ಆಗಿದೆ. ಪ್ರೀಮಿಯಮ್ ಇಸ್ ಕಲೆಕ್ಟೆಡ್ ಇನ್ 4th, ಇಲ್ಲಿ ಸೆಕೆಂಡ್ ಅಲ್ಲ ಇಲ್ಲಿ. ಅಲ್ಲಿಗೆ 4th ಇನ್ಸ್ಟಾಲ್ಮೆಂಟ್ ಕಾಲ್ ಮಾಡಿದ್ದಾರೆ. ಪೇಮೆಂಟು ಮಾಡಿಲ್ಲ, ಅದರ ಜೊತೆಗೆ ಪ್ರೀಮಿಯಮ್ ಕಲೆಕ್ಟ್ ಮಾಡಿಲ್ಲ. ಸೊ ನಮಗೆ ಈಗ ಪ್ರೀಮಿಯಮ್ ಕ್ಯಾನ್ಸಲೇಷನ್ ಮಾಡಬೇಕು. 10% ಆಫ್ ದ ಶೇರ್ ಹೋಲ್ಡರ್ಸ್ ಫೇಲ್ ಟು ಪೇ ದ ರೀಸೆಂಟ್ ಇನ್ಸ್ಟಾಲ್ಮೆಂಟ್ ಅಂದರೆ 25,000 at 10% ಅಂದರೆ 2,500. hence forfeited. Out of the forfeited shares 60% of the shares are reissued. ಇಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ಶೇರ್ಸ್ ಫಾರ್ಫೇಟೆಡ್ ಈಸ್ 10% ಅಂತ ಹೇಳಿದ್ದಾರೆ. ಅಲ್ಲಿಗೆ 25,000 ಇಂಟು 10% ಇಟ್ ವಿಲ್ ಬಿ 2,500. ಇಲ್ಲಿ ಹೇಳಿರೋದು ಔಟ್ ಆಫ್ ದ ಫಾರ್ಫೇಟೆಡ್ ಶೇರ್ಸ್ 60% ಆಫ್ ದ ಶೇರ್ಸ್ ಆರ್ ರೀಇಶ್ಯೂಡ್ ಅಂದರೆ ನಂಬರ್ ಆಫ್ ಶೇರ್ಸ್ ರೀಇಶ್ಯೂಡ್ ಎಷ್ಟು? ಈ 2,500ಅಲ್ಲಿ 60% ಎಷ್ಟು ಬರುತ್ತೆ? 1,500 ಶೇರ್ಸ್. ತುಂಬ ಕೇರ್ಫುಲ್ ಆಗಿರಬೇಕಿಲ್ಲಿ. ನೀವು ತೊಗೊಂಡೋಗಿ 25,000 ಮೇಲೆ 60% ಹಾಕ್ಬಿಟ್ರೆ ಯು ಆರ್ ಗಾನ್. ಸೊ ಕರೆಕ್ಟಾಗಿ ಸೆಂಟೆನ್ಸ್ ಓದಿ ಸಾಲ್ವ್ ಮಾಡಬೇಕು. ಓಕೆ, ರೈಟ್. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಆ್ಯಂಡ್ ಎಂಡ್ ಇಟ್. ಮೊದಲನೇದು, ಸೊ ಇಲ್ಲಿ ಪ್ರೀಮಿಯಮ್ಮು ಕ್ಯಾನ್ಸಲ್ ಮಾಡಬೇಕಾಗಿರೋದ್ರಿಂದ ಜರ್ನಲ್ ಎಂಟ್ರಿ ವಿಲ್ ಬಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್. ಪರ್ಫೆಕ್ಟ್. ಮೊದಲನೇದು ಎಷ್ಟು ಶೇರ್ಸ್ ಕ್ಯಾನ್ಸಲ್ ಆಗ್ತಿರೋದು? 2,500 ಓಕೆ. ಸೊ ಟೋಟಲ್ ಆಗಿ ಎಷ್ಟು ಇನ್ಸ್ಟಾಲ್ಮೆಂಟ್ ಕಾಲ್ ಆಗ್ತಾ ಇದೆ? 4 ಇನ್ಸ್ಟಾಲ್ಮೆಂಟ್ಸ್. 10 + 5 + 5 + 12, 10 + 5 15, 15 + 5 20, 20 + 12 22. ಈ 22 ಅಲ್ಲಿ 9 ರೂಪೀಸ್ ಪ್ರೀಮಿಯಮ್ ಇದೆ. 22 ಮೈನಸ್ 9 ಎಷ್ಟು? 13. ಅಲ್ಲಿಗೆ ಇದು 13, ಇದು 9. ಈ ಥರ ಬೈಫರ್ಗೇಟ್ ಮಾಡ್ಕೋಬೇಕು. ಇದೇ ಕೇಳಿದಾಗ ಇನಿಷಿಯಲಾಗಿ ಪ್ರೀಮಿಯಮ್ ಕಲೆಕ್ಟ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಬಾರ್ದು, ಪ್ರೀಮಿಯಮ್ ಕಲೆಕ್ಟ್ ಮಾಡಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಬೇಕು. ಇಟ್ ವಾಸ್ ಸೋ ಸಿಂಪಲ್. ಇಲ್ಲಿ ಅದ್ರ ಇಂಟೆಲಿಜೆನ್ಸ್ ಗೊತ್ತಾಗೋದು ಯಾವ ಥರ ನೀವು ಅಡಾಪ್ಟ್ ಮಾಡ್ತೀರಾ, ಹೌ ವೆಲ್ ಯು ಇನ್ಸರ್ಟ್ ದೋಸ್ ಪ್ರೊವಿಷನ್ಸ್ ಹಿಯರ್. ಓಕೆ, 2,500 ಇಂಟು 13, 32,500, 500 ಇಂಟು 9, 22,500. ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಎಷ್ಟು ಪೇಮೆಂಟ್ ಮಾಡಿಲ್ಲ? 12. ಓಕೆ, ಇನ್ನೆಷ್ಟು ಪೇಮೆಂಟ್ ಮಾಡಿದ್ದಾರೆ? 5, 5, 10, ಅಲ್ಲಿಗೆ 20. ಓಕೆ, 2,500 ಇಂಟು 12, 30,000 and 2,500 ಇಂಟು 20, 50,000. ಓಕೆ, ನೆಕ್ಸ್ಟ್ ಬ್ಯಾಂಕ್ ಎಂಟ್ರಿ. ಸೊ ನಮಗೆ ಇಲ್ಲಿ ಜ್ಞಾಪಕ ಇರಲಿ, ಫೇಸ್ ವ್ಯಾಲ್ಯೂ ಇಸ್ 30 ರೂಪೀಸ್. ಕರೆಕ್ಟಾ? ಸೊ ಆ 30 ರೂಪೀಸ್ ಶೇರ್ಸನ್ನು
ಇಲ್ಲಿ ಕಾಲ್ಡ್ ಅಪ್ ವ್ಯಾಲ್ಯೂ ಅಲ್ವಾ. ಸೊ ಒಂದೇ ನಿಮಿಷ, ಲೆಟ್ ಮಿ ಚೇಂಜ್ ಹಿಯರ್. ನಿಮಗೆ 30, 27 and 36 ಬೇಡ. It will be 13, 10 and 20. Okay, so here bank account debit, ಟು ಶೇರ್ ಕ್ಯಾಪಿಟಲ್ ಕೋಡ್, ಯಾಕೆಂದರೆ ಸೇಮ್ ಪ್ರೈಸ್ಗೆ ಹೋಗ್ತಾ ಇದೆ ಅಲ್ಲಿ 13 ರೂಪೀಸ್ಗೆ. ಸೊ ನೀಡ್ ನಾಟ್ ಟು ವರಿ. ಅಲ್ಲಿಗೆ 2500 ಇಂಟು 13 and 2500 into 13. Vicious, throw it. ಸಮ್ ಮಿಸ್ಟೇಕ್ ಏನೋ ಮಾಡಿದೆ ಅಲ್ವಾ. ವೈಟ್ 13 ಅನ್ಸುತ್ತೆ. 10, 5, 5, 20, 20, 32. 32 ಅಲ್ಲಿ ನಾನು 9 ತೆಗೆದರೆ 23. ದಿಸ್ ಇಸ್ 2, 3. ಇದೊಂದು ಚೇಂಜ್ ಇದೆ. ಇಟ್ ಈಸ್ 23 ಮಾಡ್ಕೊಳ್ಳಿ. ಇದು 20 ಮಾಡ್ಕೊಳ್ಳಿ. ಇದು 25 ಮಾಡ್ಕೊಳ್ಳಿ. ಓಕೆ, ಸೊ ಇದು 23. ಇಲ್ಲೊಂದು ಚೇಂಜ್ ಮಾಡ್ಕೊಳ್ಳಿ. 2500 ಇಂಟು 23, 57,500. ಇಟ್ ಈಸ್ 57,500. ಓಕೆ, ರೈಟ್. ಸೊ 2500 ಇಂಟು 23, 57,500 ಇಲ್ಲಿ ಬರುತ್ತೆ. ಸೊ ದೇ ಚೇಂಜ್ ಇನ್ ದಟ್. ಅಲ್ಲಿಗೆ ನಮ್ಮ ಶೇರ್ ಫಾರ್ ಫೀಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ನಾವು ಕೈಯಲ್ಲಿ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಬೇಡಿ. ಓಹ್ ಶಿಟ್, ಒನ್ಸ್ ಅಗೇನ್ ವಿ ಮೇಡ್ ಎ ಮಿಸ್ಟೇಕ್. 1500 ಶೇರ್ಸ್ ಅಲ್ಲ ಇಶ್ಯೂ ಆಗಿರೋದು. ಇವೆಲ್ಲ ನೋಡಿ, ಇದು ಮಾಡ್ತೀವಿ ಕೆಲಸ. 1500 ಇಂಟು 23, ಇಟ್ ವಿಲ್ ಬಿ 34,500. 34,500. ಓಕೆ, ನೆಕ್ಸ್ಟು ಇಲ್ಲಿ ಏನಪ್ಪ ಚೇಂಜ್ ಆಗುತ್ತೆ? ಶೇರ್ ಫಾರ್ ಫ್ಯೂಚರ್ ನಾವು 1500 ಶೇರ್ಸ್ ಇಶ್ಯೂ ಮಾಡೋದು. ಸೊ ಇಶ್ಯೂ ಮಾಡಿದಾಗ 20 ರೂಪೀಸ್ ಲಾಭ ಆಗಿದೆ, ಏನೂ ಲಾಸ್ ಆಗಿಲ್ಲ. ಸೊ 30,000. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸೇಮ್ ಎಂಟ್ರಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 57,500. ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ 22,500. 2 calls in arrears account 30,000. 2 share for feature account 50,000. Perfect. Next, bank entry. So bank entry ಬಂದಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್ 20 ರೂಪೀಸ್ಗೆ. ಸೊ 20 ರೂಪೀಸ್ ಅಂದರೆ 1500 ಇಂಟು 20, 15 2 30, 30,000 ರೂಪೀಸ್ ಕರೆಕ್ಟ್ ಆಯಿತು. ಓಕೆ, ನೆಕ್ಸ್ಟು ಲಾಸು. ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಎಷ್ಟು? ಇನಿಷಿಯಲ್ ಆಗಿ ನಾವು ಇಶ್ಯೂ ಮಾಡಬೇಕಾಗಿದ್ದು 23 ಅಂದರೆ 34,500 ಬರುತ್ತೆ. ಸೊ ಒಂದೊಂದು ಶೇರ್ಗೆ 3 ರೂಪಾಯಿ ಲಾಸ್ ಅಂತ ಹೇಳಿದ್ರೆ 4,500 ರೂಪೀಸ್ ಲಾಸ್. ಇಲ್ಲಿಗೆ 34,500 ಲಾಸ್. ಸಾರಿ, ಫೈನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕಾಗಿರೋದು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 50,000 ಅಂದರೆ 20 ರೂಪೀಸ್ ಒಂದಕ್ಕೆ. 20 - 3 17,500 ಇಂಟು 17. ಇನಿಷಿಯಲ್ ಆಗಿ ಫಾರ್ಫಿಟ್ ಮಾಡಿದಾಗ ನಮಗೆ 20 ರೂಪೀಸ್ ಲಾಭ ಆಗಿರುತ್ತೆ. ಬಟ್ ಆಮೇಲೆ 3 ರೂಪೀಸ್ ಲಾಸ್ ಆಯಿತು. ನೆಟ್ ಪ್ರಾಫಿಟ್ ಒಂದೊಂದು ಶೇರ್ಗೆ 17 ರೂಪೀಸ್. ನಾವು ಇಶ್ಯೂ ಮಾಡಿರೋ 1500 ಶೇರ್ಸ್ ಆಗಿರೋದ್ರಿಂದ ಇದು ಪ್ರಾಫಿಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಆಫ್ 1500 ಶೇರ್ಸ್ ಶುಡ್ ಬಿ ಟ್ರಾನ್ಸ್ಫರ್ಡ್.
ಇಟ್ ವಿಲ್ ಬಿ ಎಷ್ಟಕ್ಕಪ್ಪ 25. ಸೊ 5 rupees, ಸಾರಿ 2 rupees ಎಕ್ಸ್ಟ್ರಾ ಸೇಲ್ ಮಾಡ್ತಾಯಿದ್ದೀವಿ. ಸೊ 2 ಶೇರ್ ಕ್ಯಾಪಿಟಲ್ ಅಕೌಂಟ್ 2 ಎಷ್ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ 2 rupees. ಸೊ ಇದು 34,500 ನಮ್ಗೆ ಅವಾಗಲೇ ಗೊತ್ತಿದೆ. ಬ್ಯಾಂಕ್ ಅಕೌಂಟ್ ಡೆಬಿಟಲ್ಲಿ 1,500 ಇಂಟು 25 1,500 ಇಂಟು 25 ಸೊ 37,500. ಸೊ 2 rupees ಅಂದರೆ 3,000 rupees ಲಾಭ ಆಗುತ್ತೆ. ಕರೆಕ್ಟಾ? 1,500 ಇಂಟು 2 rupees ಎಕ್ಸ್ಟ್ರಾ. ನೆಕ್ಸ್ಟು ಶೇರ್ ಫಾರ್ಫಿಚರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಶೇರ್ ಫಾರ್ಫಿಚರ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ರಿಸರ್ವ್. ಸೊ ನಮಗೆ ಫಾರ್ಫಿಟ್ ಆಗಬೇಕಾದ್ರೆ ಏನು ಲಾಭ ಆಯಿತು ಅದೇ ಲಾಭ. ಎಷ್ಟು? ಇಟ್ ಈಸ್ 1,500 ಇಂಟು 20 ಬಿಕಾಸ್ ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟೆಡ್ ಆಸ್ ವಿಲ್ ಬಿ ಕ್ರೆಡಿಟೆಡ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್, ನಾಟ್ ಟು share forfeiture. Okay, so this will be the third format. So ಇದು one of the very intelligent criteria pattern, and have a look thoroughly. ಬೇಕಾದರೆ ಒಂದು 2-3 ಸಲ ಅದನ್ನು ರಿವ್ಯೂ ಮಾಡಿ ವಿಡಿಯೋನ ಈ ಕಂಟೆಂಟಿಂದು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಜಂಪ್ ಆಗಿ. ಸೊ ದಿಸ್ ಥಿಂಗ್ ಕಂಪ್ಲೀಟ್ಸ್ 95% ಆಫ್ ಯುವರ್ ಕಂಪನಿ ಅಕೌಂಟ್ಸ್ ಇಶ್ಯೂನ್ ಫಾರ್ ಫ್ಯೂಚರ್. ಇನ್ನು ರಿಮೈನಿಂಗ್ ಒಂದೇ ಒಂದು ಪಾರ್ಟ್ ಮಿಕ್ಕಿರೋದು ದಿಸ್ ಒನ್. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಇಲ್ಲಿ ನಿಮಗೆ ಶೇರ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಜರ್ನಲ್ ಎಂಟ್ರಿ ಹೆಂಗೆ ಬರೆಯೋದು ಅಂತ ಗೊತ್ತಿರಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಇಶ್ಯೂ ಆಫ್ ಶೇರ್ಸ್ ಅದರ್ ದ್ಯಾನ್ ಫಾರ್ ಕ್ಯಾಶ್. ಇಶ್ಯೂ ಆಫ್ ಶೇರ್ಸ್ ಅದರ್ ದ್ಯಾನ್ ಫಾರ್ ಕ್ಯಾಶ್ ಅಂತ ಹೇಳಿದ್ರೆ ಕೆಲವೊಂದು ಸಲ ಕಂಪನಿಗಳಲ್ಲಿ ಶೇರ್ಸನ್ನು ಬರೀ ಕ್ಯಾಶ್ಗೋಸ್ಕರ, ಅಂದರೆ ವೆನ್ ಯು ಇಶ್ಯೂ ದ ಶೇರ್ಸ್ ಬೇಸಿಕಲಿ ವಿಲ್ ಬಿ ಕಲೆಕ್ಟಿಂಗ್ ಕ್ಯಾಶ್ ಫ್ರಮ್ ದ ರೆಸ್ಪೆಕ್ಟಿವ್ ಪರ್ಸನ್ ಆರ್ ದ ಆಪೋಸಿಟ್ ಪರ್ಸನ್, ಬಟ್ ಯು ವಿಲ್ ಬಿ ಇಶ್ಯೂಯಿಂಗ್ ದ ಶೇರ್ಸ್ ಅದರ್ ದ್ಯಾನ್ ಫಾರ್ ಕ್ಯಾಶ್. ಅಂದರೆ ಕ್ಯಾಶ್ ಕಲೆಕ್ಟ್ ಮಾಡೋದು ಬಿಟ್ಟು ಬೇರೆ ಪರ್ಪಸ್ಗೋಸ್ಕರನೇ ನೀವು ಶೇರ್ಸ್ ಇಶ್ಯೂ ಮಾಡಿದ್ದೀರ. ಫಾರ್ ಎಕ್ಸಾಂಪಲ್, ಎ ಕಂಪನಿ ಮೇ ಗೋ ಆ್ಯಂಡ್ ಪರ್ಚೇಸ್ ಸರ್ಟನ್ ಅಸೆಟ್ ಆ್ಯಂಡ್ ವಿತ್ ಯಾವುದರಲ್ಲಿ ದುಡ್ಡು ಕೊಡೋ ಬದಲು ದೆ ಮೇಕ್ ಯು ದ ಶೇರ್ಸ್. ಹೌದಾ? ಸೊ ಆಲ್ಟರ್ನೇಟಿವ್ ವೇ. ಓಕೆ, ಪೇಮೆಂಟ್ ಬೈ ಕ್ಯಾಶ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಬೈ ಪೇಮೆಂಟ್ ಥ್ರೂ ಶೇರ್ಸ್. ಓಕೆ, ಸೊ ಆ ಥರ ಏನಾದರೂ ಶೇರ್ಸಲ್ಲಿ ನೀವೇನಾದರೂ ಪೇಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹೌ ದ ಶೇರ್ಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಹೌ ಇಟ್ ವಿಲ್ ಬಿ ಜರ್ನಲೈಸ್ಡ್ ಇನ್ ದ ಬುಕ್ಸ್ ಆಫ್ ಕಂಪನಿ. ಸೊ ಇಲ್ಲೇನಿದೆ, A Limited, instead of paying through the cash, it will be paid through shares. A Limited purchased land and building worth rupees 50 lakh and issued shares worth rupees 100 each. ಸೊ ಈಗ ನೀವೇನಾದ್ರೂ ಈ 50 lakh rupeesನ ಶೇರ್ಸ್ 100 ಈಚ್ ಅಂದರೆ ಅಟ್ ಪಾರ್, ಇದು ಬೇಸಿಕ್ 2 ಕಡೆ ಕೊಟ್ಟಿದ್ದೀನಿ. ಅಂದರೆ ಶೇರ್ಸನ್ನು ಪಾರಲ್ಲಿ ಇಶ್ಯೂ ಮಾಡಿದ್ರೆ ಹೆಂಗೆ ಪಾಸ್ ಮಾಡ್ತೀವಿ, ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ರೆ ಹೆಂಗೆ ಪಾಸ್ ಮಾಡ್ತೀವಿ. ಈಗ 50 lakh rupees ಅವ್ರಿಗೆ ಕೊಡಬೇಕು ದುಡ್ಡು, ಕರೆಕ್ಟಾ? ಅವ್ರಿಗೆ 100 ರೂಪಾಯಿ ಶೇರ್ಸ್ ಕೊಡ್ತೀವಿ. ಎಷ್ಟು ಶೇರ್ಸ್ ಕೊಡಬೇಕು ಅಲ್ಲಿಗೆ? 50,000 ಶೇರ್ಸ್ ಕೊಟ್ಟರೆ ನಡೆಯುತ್ತೆ, ಕರೆಕ್ಟಾ? ಜರ್ನಲ್ ಎಂಟ್ರಿ ಹೆಂಗೆ ಪಾಸ್ ಮಾಡ್ತೀವಿ? ನಾವೇನಾದರೂ ಕ್ಯಾಶ್ ಕೊಟ್ಟರೆ ಹೆಂಗೆ ಪಾಸ್ ಮಾಡ್ತೀವಿ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಇಲ್ಲಿ ನಾವು ಕ್ಯಾಶ್ ಆರ್ ಕ್ಯಾಶ್ ಕೊಡ್ತಾಯಿಲ್ಲ, ಬ್ಯಾಂಕಲ್ಲೂ ದುಡ್ಡು ಕೊಡ್ತಾಯಿಲ್ಲ. ವಿ ಆರ್ ಗಿವಿಂಗ್ ಥ್ರೂ ಶೇರ್ ಕ್ಯಾಪಿಟಲ್. ಸೊ ಜರ್ನಲ್ ಎಂಟ್ರಿ ವಿಲ್ ಬಿ ಲ್ಯಾಂಡ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ 50 lakh ಟು ಶೇರ್ ಕ್ಯಾಪಿಟಲ್ 50 lakh. ಸೊ ಇದನ್ನೇ ಇಶ್ಯೂ ಆಫ್ ಶೇರ್ಸ್ ಅದರ್ ದ್ಯಾನ್ ಫಾರ್ ಕ್ಯಾಶ್ ಅನ್ನೋದು. ಅಂದರೆ ನಮಗೆ ಕ್ಯಾಶ್ ಸಿಗ್ತಾಯಿಲ್ಲ, ಅದ್ರ ಬದಲು ಅಸೆಟ್ ಸಿಗ್ತಾಯಿದೆ. ನೆಕ್ಸ್ಟು ಬಿ ಪಾಯಿಂಟಲ್ಲಿ 20% ಪ್ರೀಮಿಯಮ್. ಅಂದರೆ ಒಂದೊಂದು ಶೇರ್ 100 ರೂಪಾಯಿ ಇದೆ, ಬಟ್ ಅವ್ರಿಗೆ ನಾವು ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ವಿ ಆರ್ ಗಿವಿಂಗ್ ದೆಮ್ ಅಟ್ ದ ರೇಟ್ ಆಫ್ 120. ಅವಾಗ ಏನಾಗುತ್ತೆ? 50 lakh ಡಿವೈಡೆಡ್ ಬೈ 120. ಆವಾಗ ನಾವು ಕಮ್ಮಿ ಶೇರ್ಸ್ ಕೊಡ್ತೀವಿ. 50 lakh ಡಿವೈಡೆಡ್ ಬೈ 120 ಎಷ್ಟು? ಇಟ್ ವಿಲ್ ಬಿ 41,667 ಶೇರ್ಸ್. ಫ್ರ್ಯಾಕ್ಷನ್ ಬರುತ್ತೆ, ಅದನ್ನು ರೌಂಡ್ ಆಫ್ ಮಾಡಬೇಕು ಬಿಕಾಸ್ ಶೇರ್ಸ್ ಕೆನಾಟ್ ಬಿ ಇಶ್ಯೂಡ್ ಅಟ್ ಫ್ರ್ಯಾಕ್ಷನ್, ಮಾಡೋಕ್ಕಾಗಲ್ಲ. ಓಕೆ, 41,667 ಶೇರ್ಸ್ ಅಂತ ತಗೊಳ್ಳಿ. ಇಲ್ಲಾದರೆ ಒಂದು ಕೆಲಸ ಮಾಡೋಣ ತಡೆಯಿರಿ. 50 lakh ಡಿವೈಡೆಡ್ ಬೈ 125. ರೈಟ್, ಇದನ್ನೊಂದು ಕೆಲಸ ಮಾಡ್ತೀನಿ, 25% ಮಾಡ್ತೀನಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಸೊ 125 ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? ಇಟ್ ವಿಲ್ ಬಿ 40,000 ಶೇರ್ಸ್ ಬರುತ್ತೆ. ಓಕೆ, ಇದನ್ನೆಲ್ಲರೂ ಮಾಡ್ತಾರೆ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಡು 40,000. ಆದರೆ ಜರ್ನಲ್ ಎಂಟ್ರಿ ಬರೆಯೋದು 100% ಮಿಸ್ಟೇಕ್ ಮಾಡ್ತಾರೆ. ಹೇಗೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ 50 lakh ಟು ಶೇರ್ ಕ್ಯಾಪಿಟಲ್ 50 lakh. ತಪ್ಪು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ 50 lakh. ಇಲ್ಲಿ ಪ್ರೀಮಿಯಮಲ್ಲಿ ಕೊಟ್ಟಿದ್ದೀರಲ್ವ, ಪ್ರೀಮಿಯಮಲ್ಲಿ ಕೊಟ್ಟಿರೋದ್ರಿಂದ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಬರಬೇಕು, ಶೇರ್ ಕ್ಯಾಪಿಟಲು ಬರಬೇಕು.
ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಟು ಶೇರ್ ಕ್ಯಾಪಿಟಲ್. ಎಷ್ಟು ಶೇರ್ಸ್ ಇಶ್ಯೂ ಮಾಡಿದ್ದು 40,000, ಇಲ್ಲಿ 40,000. ಪ್ರೀಮಿಯಮ್ ಎಷ್ಟು 25, ಇದು 100. ಅಲ್ಲಿಗೆ ಇದು 40 ಲ್ಯಾಕ್ ಆಗುತ್ತೆ, ಇದು 10 ಲ್ಯಾಕ್ ಆಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಿಸ್ಟೇಕ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ರೈಟ್. ಸೊ ಲಾಸ್ಟ್ ಪ್ರಾಬ್ಲಮ್ ಹಿಯರ್. ಒಂದು ಮೇಜರ್ ಚೇಂಜ್ ಅಷ್ಟೇ, ಇದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಥಿಂಗ್ಸ್ ಇಲ್ಲ. ಒನ್ ಮೋರ್ ಥಿಂಗ್ ಇಸ್ XYZ Limited paid amount worth rupees 92 lakhs to one of its creditor by the way of shares having H Limited creditor ಹೆಸರು having 50 each, 50 ರೂಪಾಯಿ ಶೇರ್. ಸೊ ಯಾರೋ ಒಬ್ಬ ಕ್ರೆಡಿಟರ್ H Limited ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು, ಅದನ್ನು ಶೇರ್ಸಲ್ಲಿ ಕೊಡ್ತಾರೆ. ಈಗ ನೀವು ಶೇರ್ಸಲ್ಲಿ ಕೊಡ್ತೀರಾ ಅಂತ ಹೇಳಿದ್ರೆ ಹೇಗೆ, 92 lakh rupees ಡಿವೈಡೆಡ್ ಬೈ ಪಾರಲ್ಲಿ ಕೊಟ್ಟರೆ 50 ರೂಪೀಸ್ ಎಷ್ಟಾಯಿತು? 92 lakh divided by 50. ಸೊ 1,84,000 ಶೇರ್ಸ್ ಕೊಡ್ತಾರೆ. ಓಕೆ, ಅವ್ರ ಜನರಲ್ ಎಂಟ್ರಿ ಏನು? ಇಫ್ H Limited ಇಸ್ ಎ ಕ್ರೆಡಿಟರ್, ಹಿಂಗೆ ಈಗ ಬ್ಯಾಂಕಲ್ಲಿ ಪೇಮೆಂಟ್ ಮಾಡಿದ್ರೆ ಜನರಲ್ ಎಂಟ್ರಿಂಗೆ H Limited ಅಕೌಂಟ್ ಡೆಬಿಟ್ಟು ಬ್ಯಾಂಕ್, ಕ್ಯಾಶಲ್ಲಿ ಕೊಟ್ಟರೆ H Limited ಅಕೌಂಟ್ ಡೆಬಿಟ್ಟು ಕ್ಯಾಶ್. ಇಯರ್ ಯು ಆರ್ ಗಿವಿಂಗ್ ಥ್ರೂ ಶೇರ್ ಕ್ಯಾಪಿಟಲ್, ಸೊ ಬ್ಯಾಂಕ್ ಶೇರ್ ಕ್ಯಾಶ್ ಬರೆಯೋ ಬದಲು ಶೇರ್ ಕ್ಯಾಪಿಟಲ್ ಬರೀತೀರ. ಸೊ ಜನರಲ್ ಎಂಟ್ರಿ ವಿಲ್ ಬಿ H Limited ಅಕೌಂಟ್ ಡೆಬಿಟ್ 92 lakh to share capital account 92 lakh. ಪಾರಲ್ಲಿ ಕೊಟ್ಟರೆ ಏನೂ ಇದಿಲ್ಲ ಸರ್, ಡಿಸ್ಕೌಂಟಲ್ಲಿ ಕೊಡೋಕ್ಕಾಗಲ್ವಾ? ನಾವು ಶೇರ್ಸ್ ಕ್ಯಾನ್ ನಾಟ್ ಪೇ ಶೂಡ್ ಅಟ್ ಡಿಸ್ಕೌಂಟ್, ಡಿಸ್ಕಸ್ ಮಾಡಿದ್ದೀವಿ ಅದಾಗಲೇ. ಓಕೆ, ನೆಕ್ಸ್ಟ್ ಪ್ರೀಮಿಯಮಲ್ಲಿ ಕೊಟ್ಟರೆ 92 lakh ಡಿವೈಡೆಡ್ ಬೈ 25% ಪ್ರೀಮಿಯಮ್ ಅಂದರೆ 50 + 25% 62.5 ಆಗುತ್ತೆ. ಮೇ ಬಿ ಫ್ರ್ಯಾಕ್ಷನ್ ಬರ್ಬೋದು. ಇಲ್ಲ, ಕರೆಕ್ಟಾಗಿ ಬರುತ್ತೆ. 1,47,200 ಶೇರ್ಸ್. ಓಕೆ, ಸೊ ಈಗ ಬರೀಬೇಕಾದ್ರೆ ಜನರಲ್ ಎಂಟ್ರಿ ಏನು? H Limited ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಪ್ರೀಮಿಯಮ್ ಕೊಟ್ಟಿರೋದ್ರಿಂದ ಪ್ರೀಮಿಯಮು ಬರಬೇಕಿಲ್ಲ, ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಅಮೌಂಟ್ ಎಷ್ಟು? 92 lakh. ಸೊ ಎಷ್ಟು ಶೇರ್ಸು? 1,47,200 ಇಂಟು 50 ಆ್ಯಂಡ್ ಪ್ರೀಮಿಯಮು 1,47,200 into 12.5. So 1,47,200 into 50 ಎಷ್ಟು? 73,60,000 and 1,47,200 into 12.5 18,40,000. Perfect. So that's it. ಸೊ ಇದರಲ್ಲಿ ಇಷ್ಟು ಕಂಟೆಂಟ್ ಇರುತ್ತೆ, ರೈಟ್? ಇದಿಷ್ಟು, ಇನ್ನೇನು ಕೇಳೋದಕ್ಕಲ್ಲ ಇದರಲ್ಲಿ. ಐದರ ಪಾರಲ್ಲಿ ಕೇಳಬೇಕು ಅಥವಾ ಪ್ರೀಮಿಯಮಲ್ಲಿ ಕೇಳಬೇಕು, ಎರಡರಲ್ಲೂ ತೋರಿಸಿದ್ದೀನಿ ನಾನು. ಇಟ್ ಈಸ್ ಆಲ್ಮೋಸ್ಟ್ 4 ಪ್ರಾಬ್ಲಮ್ಸ್. ನಾನು ಅದನ್ನು 2 ಪ್ರಾಬ್ಲಮಲ್ಲೇ ಕವರ್ ಮಾಡಿದ್ದೀನಿ. ಸೊ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿವರೆಗೂ ನಾನು ಡಿಸ್ಕಸ್ ಮಾಡಿರೋದೆಲ್ಲನೂ ನಾನು ಓನ್ ಪ್ರಾಬ್ಲಮ್ಸ್ ಆಗಿ ಕೊಟ್ಟಿದ್ದೀನಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದೆಲ್ಲನೂ ನಿಮಗೆ ಐ ಥಿಂಕ್ ಯು ಆರ್ ಕಂಫರ್ಟಬಲ್ ವಿತ್ ದಿಸ್ ಥಿಂಗ್ಸ್. ಆ್ಯಂಡ್ ಐ ಹ್ಯಾವ್ ನಾಟ್ ಟೇಕನ್ ಎನಿ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್. ಈಗ ನೆಕ್ಸ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಲೇಟರ್ ಆನ್ ಇನ್ ಅನದರ್ ವಿಡಿಯೋ ಐ ವಿಲ್ ಟೇಕ್ ಡಿಬೆಂಚರ್ಸ್. ಅದು ಸ್ವಲ್ಪ ಚಿಕ್ಕ ಚಾಪ್ಟರ್ನೇ, ಅದೇನು ಜಾಸ್ತಿ ಇಲ್ಲ, ವೆರಿ ಮಿನಿಮಲ್ ಚಾಪ್ಟರ್. ಇನ್ನು 2 ವಿಡಿಯೋದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ.